ಸುಲ್ಮೆಲೋ ನಮ್ಮ ಕುಡ್ಲ ತುಳುವಾರ್ತೆಲೋ ಯಾನ್ ಸುರೇಖಾ ಶೆಟ್ಟಿ. ವಾರ್ತೆದ ವಿವರ. ಕುಡ್ಲ ಗಾಂಧಿನಗರದ ಶ್ರೀ ವೆಂಕಟೇಶ ಶಿವ ಭಕ್ತಿ ಯೋಗ ಸಂಘ ಬೊಕ್ಕ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿದ ಒಟ್ಟು ಸೇರಿಗೆಡು ಕಾಲೇಜಿಡ್ ಕಾಂಟ್ರಾಕ್ಟರ್ ಬಿ ದೇವದಾಸ್ ಕಲಾಮಂಟಪ ಶುಕ್ರವಾರ ಉದಿಪನಾಡ್. ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿ ಸಾರಥಿ ಬಿ ಜನಾರ್ದನ ಪೂಜಾರಿಯರು ಬೆನ್ನೇರ್ನ ಒಟ್ಟು ಸೇರಿಗೆಡು ಕಲಾಮಂಟಪನು ಉದಿಪನ ಮಲ್ತಿರು. ಕುಡ್ಲ ಗಾಂಧಿನಗರದ ಶ್ರೀ ವೆಂಕಟೇಶ ಶಿವಭಕ್ತಿ ಯೋಗ ಸಂಘ ಬೊಕ್ಕ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿದ ಒಟ್ಟು ಸೇರಿಗೆಡು ಕಾಲೇಜಿಡ್ ಕಾಂಟ್ರಾಕ್ಟರ್ ಬಿ ದೇವದಾಸ್ ಕಲಾಮಂಟಪ ಕಟ್ಟದಿತ್ತದ ಐತ ಉದಿಪನ ಲೇಸ್ ಶುಕ್ರವಾರ ನಡತಂಡ. ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿದ ಕಾರ್ಯಂತಿರ ವಸಂತ ಕಾರಂದೂರು ಎತ್ಕೊಂಡು ಕಾಲೇಜಿದ ಬಗೆಟ್ ಪೊಲಪ್ ಮಲ್ತು ಕೊರಿಯರ. ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರ ಬಿನ್ನೇರ್ನ ಒಟ್ಟು ಸಿರಿಗೆಡ್ ತಾರೆದ ಸಿರಿಕೊಂಬು ಅರಳ್ತದ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಚಿತ್ರಪಟದ ಎದುರು ತುಡಾರ ಬುಲ್ಪು ಪೊತ್ತಾದ ಪುರ್ಪಪಾಡ್ದ ಕಾಂಟ್ರಾಕ್ಟರ್ ಬಿ ದೇವದಾಸ್ ಕಲಾಮಂಟಪ ಉದಿಪನ ಮಂತಿರ. ಜನಾರ್ದನ ಪೂಜಾರಿಯರ ಪಾತಿರ್ದು ಮಾತಿರಕ್ಲ ದೇವರ ಎಡ್ಡೆ ಮಲ್ಪಡಂದು ಎಟ್ಟೆಪ್ಪು ಬಯಕೆಯರ. ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಇಷ್ಟನ್ನೇ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ. ಕುಡ್ಲದ ತೇಜಸ್ವಿನಿ ಆಸ್ಪತ್ರೆದ ಗುರಿಕಾರ್ಯರ ಡಾಕ್ಟರ್ ಶಾಂತರಾಮ ಶೆಟ್ಟಿ ಮಲ್ಲಪಿನ್ನೆರಾದ ಪಾತಿರ್ದು ವ್ಯಕ್ತಿತನ ಸರಿಯಾಯಿನ ನಿರ್ಧಾರದ ಕೆಲಸಡು ಎಂಚಿನ ಮತ ಮಲ್ಪಲಿಂದ ದೇವದಾಸ್ ಕುಡ್ಲದಕ್ಲಿಗ ತೋಜಾದು ಕೊಡ್ತೀರ. ತಾನು 40 ವರ್ಷಲಿಡ್ದಾರಿನ ತೆರಿದೆ ಆರು ತನ್ನ ಆಸ್ಪತ್ರೆ ಕಟ್ಟೋಣ ಬಕ ಇಲ್ಲು ಕಟ್ಟದು ಕೊರ್ನಾರ ಲೀಕ ಒಂದಿನ ಇಲ್ಲು ಪಂಡಾವು ದೇವದಾಸ್ ಕಟ್ಟಾಯಿನ ಇಲ್ಲೆಂದು ಪಾತೆರ ಉಂಡೊಂದು ಪಂಡಿರ. ದೇವದಾಸರ ವಿಷಯದಲ್ಲಿ ಬಹಳಷ್ಟು ಒಬ್ಬ ವ್ಯಕ್ತಿ ಅವರು ಬಡತನದ ವಿಷಯ ಮಾತಾಡಿದರು, ಬೇರೆ ಬೇರೆ ವಿಷಯಗಳ ವಿಷಯ ಮಾತಾಡಿದರು. ಆದರೆ ವ್ಯಕ್ತಿ ತನ್ನ ದೃಢತೆಯಿಂದ ಒಂದು ಕೆಲಸದಲ್ಲಿ ತಾನು ಏನು ಮಾಡಬಲ್ಲೆ ಎಂಬುದನ್ನು ದೇವದಾಸರು ನಮಗೆಲ್ಲರಿಗೂ ಮಂಗಳೂರಿನವರಿಗೆ ಹೇಳಿಕೊಟ್ಟಿದ್ದಾರೆ. ನಾನು ಅವರನ್ನು ಸಾಧಾರಣ 40 ವರ್ಷಗಳಿಂದ ಭಾಳ ಹತ್ತಿರದಿಂದ ಪ್ರೀತಿಯಿಂದ ನೋಡಿದವ. ಮಂಗಳೂರಿನಲ್ಲಿ ಯಾವ ಮನೆಯನ್ನು ಅವರು ಕಟ್ಟಿದರೂ ಅದು ಅದರದ್ದೇ ಆದ ಒಂದು ಸುಂದರ ಶೈಲಿ ಇದೆ. ನನ್ನ 2 ಆಸ್ಪತ್ರೆಗಳನ್ನು, ಕಾಲೇಜಿನ ಹಲವು ಕಟ್ಟಡಗಳನ್ನು, ಬೇರೆ ಬೇರೆ ಮನೆಗಳನ್ನು, ನನ್ನ ಹಲವರ ಮನೆಗಳನ್ನು ಅವರು ಯಾವ ಮನೆಯೂ ಈ ಮಂಗಳೂರಿನಲ್ಲಿ ಲೀಕ್ ಆಗದಿದ್ದ ಮನೆ ಅಂದರೆ ಅದು ದೇವದಾಸರು ಕಟ್ಟಿದ ಮನೆ. ಕಲಬುರಗಿ ಆಕಾಶವಾಣಿದ ಡಾಕ್ಟರ್ ಸದಾನಂದ ಪೆರ್ಲಾ ಪಾತಿರ್ದು ಜನಮನ ಗೆಂದಿನ ನಾಯಕರ ದೇವದಾಸ್ ನಿಷ್ಕಾಮ ವ್ಯಕ್ತಿತ್ವದಾರ. ಈ ನಾಡುಗಾದ ದೇಶ ಬಕ ಲೋಕಗಾದ ಕೊಡುಗೆ ಕೊಡ್ತಿನಾರು. ಅವ್ರ ಪ್ರಚಾರಗೂ ಬಯಕಿದನಾರತ್ ಪ್ರಚಾರ ಬಯಕುನಕ್ಲಡ ಆಚಾರ ಉಪ್ಪುಜೆ ಪೂಜಾರಿ ರೀತಿನ ಲೋಕಡು ನಮ್ಮ ಉಲ್ಲಾ ಪನ್ಪನವು ಪೆರ್ಮೆದ ಸಂಗತಿಂದು ಪಂಡ್ಯರ. ದೇವದಾಸ್ ಅವರದ್ದು ಕೇವಲ ಕಾಂಟ್ರಾಕ್ಟರ್ ಮಾತ್ರ ಅಲ್ಲ, ಒಬ್ಬ ಕನ್ನಡದ ಅಪ್ಪಟ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂತ ಒಬ್ಬ ಧೀರ ಹೋರಾಟಗಾರ. ಹೋರಾಟದ ಮೂಲಕ ಸವಾಲನ್ನು ಸ್ವೀಕರಿಸುವ ಮನೋಭಾವ ಇರುವಂತಹ ದೇವದಾಸ್ ಅವರು 30 ದಿನಗಳ ಕಾಲ ಉಪವಾಸವನ್ನು ಹೂಡ್ತಾರೆ. ಆಗ ನಾನೊಂದು ಪ್ರಶ್ನೆ ಕೇಳಿದೆ, ನೀವು 30 ದಿನ ಉಪವಾಸವನ್ನು ಹೂಡಿದ್ರು ಕಾಸರಗೋಡಿನ ಕನ್ನಡದ ಆ ನಾಡು ಕರ್ನಾಟಕಕ್ಕೆ ಸೇರಿಲ್ವಾ ಅಂತ ಹೇಳಿದೆ. ಆವಾಗ ಅವರು ಒಂದು ಮಾತು ಹೇಳ್ತಾರೆ, ನಾನು ಮಹಾಲಿಂಗ ಭಟ್ ಸೇರಿದಂತೆ ನಮ್ಮ ಇಡೀ ತಂಡದವರು ಜೈಲಿನಲ್ಲಿ ಸಾಯಬೇಕಾಗಿತ್ತು, ಆಗ ನಮಗೆ ಫಲ ಕೊಡ್ತಿತ್ತೇನೋ ಅಂತ. ಅಂದರೆ ತ್ಯಾಗಕ್ಕೂ ಸಿದ್ಧರಾಗಿದ್ದರು ಅನ್ನೋದನ್ನು ಭಾಳ ಹೃದಯ ಶ್ರೀಮಂತಿಕೆಯಿಂದ ಅದನ್ನು ಹೇಳ್ತಾರೆ. ನನಗೆ ಭಾಳ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಇದ್ರು. ಮಾಲತಿ ದೇವದಾಸ್ ಕಾರ್ಯ ವಹಿಸ್ತಿದ್ದರ. ಮೇಯರ್ ಜಯಾನಂದ ಅಂಜನ್, ಶಾಸಕರು ವೇದ ವ್ಯಾಸಕಾಮತ್, ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ, ವೈದ್ಯರ ಡಾಕ್ಟರ್ ಭಾಸ್ಕರ ಶೆಟ್ಟಿ, ಬಿ ದೇವದಾಸರ ನಮಗೆ ಚಂದನ್ ದಾಸ್, ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿ ಗುರುಕಾರ್ಯರ ಎಚ್.ಎಸ್. ಸಾಯಿರಾಮ್, ಕೋಶಾಧಿಕಾರಿ ಆರ್ ಪದ್ಮರಾಜ್, ಶೇಖರ ಪೂಜಾರಿ, ಡಾಕ್ಟರ್ ಬಿ.ಜಿ. ಸುವರ್ಣ, ಡಾಕ್ಟರ್ ಸುಜಯ ಸುವರ್ಣ ಸೇರಿದಂತೆ ಗೋಕರ್ಣನಾಥೇಶ್ವರ ಸಂಸ್ಥೆಲಿನ ಪ್ರಿನ್ಸಿಪಾಲರು ಪಾಲ್ಗೊಂಡಿರು.
ಬಂಟ್ವಾಳ ತಾಲೂಕು ಪುಂಜಲ್ಕಟ್ಟೆ ಕುಕ್ಕಳ ಗ್ರಾಮದ ಒಳಬೈಲಿಡು ಇಲ್ಲಿಗೆ ಪೊಗ್ಗುದು ಲಕ್ಷಗಟ್ಟೆ ರೂಪಾಯಿ ಬೆಲೆತ ಬಂಗಾರ ಪದ್ದೈ ಕಂಡಿದರು. ಒಳಬೈಲ್ದ ಸಿಲ್ವಿಯಾ ಫೆರ್ನಾಂಡಿಸ್ ಪನ್ಪುನರನ ಇಲ್ಲಿಗೆ ಪೊಗ್ಗುನ ಕಳ್ವೇರು ಕಬಾಟಡು ಇತ್ತಿನ 25 ಗ್ರಾಂ ಬಂಗಾರು ಕೊನತೆರು. ಬಂಟ್ವಾಳ ತಾಲೂಕು ಪುಂಜಾಲಕಟ್ಟೆ ಕುಕ್ಕಳ ಗ್ರಾಮದ ಒಳಬೈಲ್ದ ಇಲ್ಲಗ ಪೊಗುದು ಲಕ್ಷಗಟ್ಲೆ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಕಂಡಿದೆರ. ಒಳಬೈಲ್ದ ಸಿಲ್ವಿಯಾ ಫೆರ್ನಾಂಡಿಸ್ ಪನ್ಪುನರ್ನ ಇಲ್ಲಗ ಪೊಗ್ಗಿನ ಕಲ್ವೇರ ಕಬಾಟಡಿತ್ತಿನ 25 ಗ್ರಾಂ ಬಂಗಾರ ಕೊನತೇರ. ರಾತ್ರದ ಪುರ್ತಿ ಇಲ್ಲಡಿ ಎರ್ಲಾದಂತಿನ ಬಗೆಟ್ ಮಾಹಿತಿನಿ ಗಂಟು ಮಲ್ತೊಂದು ಕಲ್ವೇರ ಅಕ್ಲೆನ ಕಲ್ವ ಚಾತುರ್ಪು ತೋಜಾದೇರ. ಕಂಡಿ ಪುಲ್ತುದ ಕಲ್ವೇರ ಉಲಾಯಿ ಪೊಗ್ಗುದೇರ. 1,20,000 ರೂಪಾಯಿ ಬೆಲೆತ ರಡ್ಡು ಉಂಗಿಲ ರಡ್ಡು ಪೆಂಡೊಲೆ ಕಂಡಿದೆರ. ಶ್ವಾನದಲ ತಕ್ಲು ಬೇರೆ ಲಚಿತೆರಿನಕ್ಲು ಜಾಗಿಗೆ ಬರ್ತದ ಮಾಹಿತಿ ಒಟ್ಟು ಮಾತದೇರ. ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಡ. ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜೇರ್ನ ಕಾರ್ಗೆ ಅಡ್ಡ ಬತ್ತದ ಪೋಡಿಪಾಯಿನ ಕೇಸ್ಗೆ ಸಂಬಂಧಪಟ್ಟದು ಆರೋಪಿ ಅಡ್ಯಾರ್ದ ರಿಯಾಜ್ನ ಬಂಟ್ವಾಳ ಪೊಲೀಸ್ ಸ್ಟೇಷನ್ದ ಪೊಲೀಸರು ಪತ್ತದರು. ಬೆಳ್ತಂಗಡಿ ಶಾಸಕರ ಹರೀಶ್ ಪೂಂಜಾ ಕಾರ್ಗ ಅಡ್ಡಬತ್ತದು ಪೋಡಿಪಾಯನ ಕೇಸ್ಗೆ ಸಂಬಂಧಪಟ್ಟದು ಆರೋಪಿನ ಬಂಟ್ವಾಳ ಪೊಲೀಸ್ ಸ್ಟೇಷನ್ದ ಪೊಲೀಸರು ಪತ್ತದೇರ. ಅಡ್ಡಿಯಾರ್ದ ರಿಯಾಸ್ ಬಂಧನಾಯನ ಆರೋಪಿಯಾದುಲ್ಲೆ. ಗುರುವಾರ ರಾತ್ರಿ 11 ಪರಂಗಿಪೇಟೆಡ್ ಶಾಸಕರನ್ನು ಪೋಡಿಪಾಯಿನ ಸಂಗತಿ ನಡೆತದಂಡ. ಬೆಂಗಳೂರುರ್ದು ಕುಡ್ಲಗ್ ಬತ್ತದ ಬೆಳ್ತಂಗಡಿಗೆ ಪೋಂದಿತ್ತಿನ ಶಾಸಕರ ಹರೀಶ್ ಪೂಂಜಾರನ ಕಾರು ಬುಡ್ದು ಸಂಬಂಧದರ್ನ ಕಾರಡು ಪೋಂದುಪ್ಪನಗ ಪಡಿಲಿಡ್ದು ಪರಂಗಿಪೇಟೆ ಮುಟ್ಟ ಕಾರನ್ನು ಬೆರಿಪತ್ತದ ಪರಂಗಿಪೇಟೆಡ್ ಬೊಡ್ಚಾಂದಿನ ನೆಡ್ತು ತಲ್ವಾರ್ ಬೀಜದ ಪೋಡಿಪಾದ ಕೂಟ ಒಂಜಿ ಪತ್ರಡಾದಿತ್ತಂಡ. ಈ ಬಗ್ಗಿಟ್ಟು ಬಂಟ್ವಾಳ ಗ್ರಾಮಾಂತರ ಸ್ಟೇಷನ್ ಶಾಸಕರನ ಕಾರ್ ಡ್ರೈವರ್ ನವೀನ್ ದೂರ್ ಕೊಡ್ದಿತ್ತರ ತನಿಖೆ ತುಂಬರಿತಂಡ. ಈ ಬಗ್ಗಿಟ್ಟು ಜಿಲ್ಲಾ SP ಋಷಿಕೇಶ್ ಸೋನಾವಣೆ ಪಾತಿರ್ದು ಶಾಸಕರನ ಕಾರ್ ಡ್ರೈವರ್ ಸೈಡ್ ಬುಡ್ದು ಕೊರಂದಿನ ಏವರುಡು ಇಂಚ ಮಲ್ತದಿರಂದು ಪಾಂತಿರ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ನಾವು ಮಾನ್ಯ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರ ಡ್ರೈವರ್ ಅವರು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಆ ಪ್ರಕರಣದಲ್ಲಿ ಇವತ್ತು ಆರೋಪಿಗೆ ಒಬ್ಬರು ರಿಯಾಜ್ ಸನ್ ಆಫ್ ಅಬ್ದುಲ್ ಖಾದರ್ 38 ವರ್ಷ ರೆಸಿಡೆಂಟ್ ಆಫ್ ಪನ್ನೀರ್ ಮ್ಯಾಂಗ್ಳೂರ್ ಇವರಿಗೆ ನಾವು ವಶಕ್ಕೆ ಪಡೆದಿದ್ದೀವಿ. ಮತ್ತು ಈ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆದ ಸ್ಕಾರ್ಪಿಯೋ ವಾಹನಗಳನ್ನು ಸಹ ಇವತ್ತು ವಶಕ್ಕೆ ಪಡೆಯಲಾಗಿದೆ. ಕಂಪ್ಲೇಂಟ್ ಕಡೆಯಿಂದ ನಾವು ಇದಕ್ಕೆ ಐಡೆಂಟಿಫಿಕೇಷನ್ ಸಹ ಮಾಡಿಸಿದ್ದೀವಿ ಮತ್ತು ಅದು ಕಂಪ್ಲೇಂಟ್ ಸಹ ಅಕ್ಯೂಸ್ಗೆ ಮತ್ತು ವಾಹನವನ್ನು ಐಡೆಂಟಿಫೈ ಮಾಡಿರ್ತಾರೆ. ಅಕ್ಯೂಸ್ಡ್ ಇವರ ಮೇಲೆ ಇದಕ್ಕಿಂತ ಮುಂಚೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುವುದಿಲ್ಲ. ಇದು ಮೊದಲನೇ ಬಾರಿ ನಮ್ಮ ಗಮನದಲ್ಲಿ ಬಂದಿದೆ. ಮತ್ತು ನಾವು ಸೆಕ್ಯೂರ್ ಮಾಡಿದಾಗ ಅವರ ಹತ್ತಿರ ಯಾವುದೇ ರೀತಿಯ ವೆಪನ್ನ ನಾವು ಸೀಸ್ ಮಾಡಿದ್ದೇವೆ. ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚು ತನಿಖೆ ನಡೆಸಬೇಕಾಗಿದೆ. ಮುಂದಿನ ತನಿಖೆ ನಡೆಯುತ್ತೆ. ಪುತ್ತೂರು ಕರಾರಾಸಾನಿ ಬಸ್ ಸ್ಟ್ಯಾಂಡ್ಗೆ ತುಳುನಾಡದ ಅಮರ ಬೀರರು ಕೋಟಿ ಚೆನ್ನೈರ ಪುದರದಿಯರ ಪ್ರಯತ್ನ ಮಲ್ತನ ಶಾಸಕರು ಸಂಜೀವ ಮಠಂದೂರು ಮೇರೆಗೆ ಬೇರೆ ಬೇರೆ ಸಮಾಜದ ಪರವಾದ ಶುಕ್ರವಾರ ಪುತ್ತೂರು ಪ್ರವಾಸಿ ಮಂದಿರಡು ಮೆಚ್ಚುಗೆದ ಮರ್ಯಾದೆ ಮಲ್ತಿರು. ಪುತ್ತೂರು ಕರಾರಸಾನಿ ಬಸ್ ಸ್ಟ್ಯಾಂಡ್ಗೆ ತುಳುನಾಡ್ದ ಅಮರಬೀರರ ಕೋಟಿ ಚೆನ್ನೈಯರ್ನ ಪುದರ್ದಿಯರ ಪ್ರಯತ್ನ ಮಲ್ತಿನ ಶಾಸಕರ ಸಂಜೀವ ಮಠಂದೂರು ಮೇರೆಗೆ ಬಿರ್ಬಿರ ಸಮಾಜದ ಪರವಾದ ಶುಕ್ರವಾರ ಪುತ್ತೂರು ಪ್ರವಾಸಿ ಮಂದಿರಡು ಮೆಚ್ಚುಗೆದ ಮರ್ಯಾದೆ ಮಲ್ತಿರ. ಪ್ರವಾಸಿ ಮಂದಿರಡು ಶಾಸಕರೆಂತುದು ಸಮಾಜದ ನಾಯಕರ ಶಾಲ್ ಪಾಡ್ದು ಪೂತಗುಚ್ಚ ಕೊಡ್ದು ಮೆಚ್ಚುಗೆ ತೆರಿಪಾಯರ. ಗೆಜ್ಜಿಗೆರಿ ಮೂಲಸ್ಥಾನ ಕ್ಷೇತ್ರದ ಮರ್ಯಾದೆ ಗುರ್ಕಾರ್ಯರ ಪುತ್ತೂರು ಬಿಲ್ಲವ ಸಂಘದ ದುಂಬುದ ಗುರ್ಕಾರ್ಯರ ಜಯಂತ ನಡುಬೈಲ್ ಪಾತಿರ್ದ ಮೂಜಿ ವರ್ಷ ದುಂಬು ಪುತ್ತೂರು ಬಿಲ್ಲವ ಸಂಘ ಬೊಕ ಪುತ್ತೂರು ಯುವ ವಾಹಿನಿ ಘಟಕ ಒಟ್ಟಾದ ಶಾಸಕರೆಂತುದು ಬಸ್ ಸ್ಟ್ಯಾಂಡ್ಗೆ ಕೋಟಿ ಚೆನ್ನೈಯರ್ನ ಪುದರ್ದಿಯರ ಬೆನ್ನಾಯ್ತೊಂದ. ಅವಿಗೆ ಒತ್ತುಕೊರ್ನ ಶಾಸಕರ ಗಂಭೀರ ಪ್ರಯತ್ನ ಬತ್ತದ ಅವು ಸರ್ಕಾರದ್ದು ಮಂಜೂರು ಆಪನಡೆ ಮುಟ್ಟ ಬೆರಿಬಿಡಂದ ಪ್ರಯತ್ನ ಮಲ್ತದೇರ. ಇಂದಕ್ಕಾದ ಇಡೀ ಬಿರುವೆರ ಸಮಾಜದ ಪರವಾದ ಶಾಸಕರಿಗೆ ಮೆಚ್ಚುಗೆ ತೆರಿಪಾವೊಂದಿಲ್ಲ ಅಂದು ಪಂಡೇರ. RC ನಾರಾಯಣ ರೆಂಜ, ಶಶಿಧರ ಕಿನ್ನಿಮಜಲ್, ಚಂದ್ರಕಾಂತ ಶಾಂತಿವನ, ನಿತೀಶ್ ಕುಮಾರ್ ಶಾಂತಿವನ, ನಾರಾಯಣ ಪೂಜಾರಿ ಕುರಿಕಾರ, ಬಾಬು ಪೂಜಾರಿ ಇತ್ಪಾಡಿ, ಜಯರಾಮ ಪೂಜಾರಿ ಒತ್ತೆ ಮುಂಡೂರು, ಸುನಿಲ್ ದಡ್ಡು ಈ ಪುಡ್ತುಡಿದ್ದೇರ. ಪುತ್ತೂರು KSRTC DC ಡಿವಿಷನ್ ಕಂಟ್ರೋಲರ್ ಜಯಕರ್ ಶೆಟ್ಟಿ ಅವರ ಮುತುವರ್ಜಿ ಕೂಡ ಇದೆ. ಅವರು ಕೂಡ ಇದು ಮಾಡುವ ಇದನ್ನು ಕೋಟಿ ಚೆನ್ನೈಯರ ಹೆಸರಿಡುವ ಅಂತೇಳಿ ಅವರು ಕೂಡ KSRTCಯ MD ಅವರಿಗೆ ಕಾರ್ಯದರ್ಶಿ ಅವರಿಗೆ ಅವರು ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿ ಇದಕ್ಕೆ ಪೂರಕವಾಗಿ ಅವರು ಸ್ಪಂದಿಸಿದ್ದಾರೆ. ಇವರೆಲ್ಲರ ಪ್ರಯತ್ನದಿಂದ ಇವತ್ತು ಪುತ್ತೂರಿನಲ್ಲಿರುವಂಥ ನಮ್ಮ ಈ ಒಂದು ಕೋಟಿ ಚೆನ್ನೈಯರ ಹೆಸರು ಮತ್ತೊಮ್ಮೆ ಪುತ್ತೂರು ಬಸ್ ತಂತ್ರಜ್ಞಾನಕ್ಕೆ ಇಡುವ ಮುಖಾಂತರ ಸಾವಿರಾರು ಜನರು ಇವತ್ತು ಮೈಸೂರು ಇರ್ಬೋದು ಬೇರೆ ಬೇರೆ ಕಡೆ ಪ್ರಯಾಣ ಮಾಡುವಂಥ ಜನ ಕೋಟಿ ಚೆನ್ನೈಯರನ್ನು ನೆನಪಿಸುವಂಥ ಕೆಲಸ
ಈ ಒಂದು ಬಸ್ ತಂತ್ರಜ್ಞಾನ ಮುಖಾಂತರ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆದ ಪುದರ್ಪೋಯಿ ಪುಣ್ಯಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಯಶಸ್ವಿನಿ ಆನೆಗ್ ಕಾಡ್ ಇಲಾಖೆಡ್ದು ಯಜಮಾನಿಕೆ ಪ್ರಮಾಣದೋಲೆ ತೆಗೆದ ಬಗೆಟ್ ವರದಿ ಆತಂಡು. ಕೆಲವು ವರ್ಷ ದುಂಬು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೂ ಇತ್ತಿದ ಕರ್ನಾಟಕ ಸರ್ಕಾರಡು ತಿರುಗಾಟ ಉದ್ಯಮ ಮಂತ್ರಿ ಆದ ಪುನಃ ಆನಂದ್ ಸಿಂಗ್ ಆನೆ ಒದಗಾದಿತ್ತಿರು. ದಕ್ಷಿಣ ಕನ್ನಡ ಜಿಲ್ಲೆದ ಪುದರ್ಪೋಯಿ ಪುಣ್ಯಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಯಶಸ್ವಿನಿ ಆನೆಗ್ ಕಾಡು ಇಲಾಖೆಡ್ದು ಯಜಮಾನಿಕೆ ಪ್ರಮಾಣದೊಲೆ ತೆಗೆದಿನ ಬಗೆಟ್ ವರದಿಯಾತಂಡು. ಕರಿನ 18 ವರ್ಷಲೆಡ್ದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಆನೆ ಇತ್ತಂಡಲ ಯಜಮಾನಿಕೆದ ಪ್ರಮಾಣದೊಲೆ ತೆಗೆದಿಜಾಂಡು. ಇತ್ತೆ ನನದ 5 ವರ್ಷ ಮಟ್ಟ ಯಜಮಾನಿಕೆ ಕೊಡ್ತೊಂಡು ಕಾಡು ಇಲಾಖೆದ ಆದೇಶಡು ತೆರಿಪಾದಂಡು. ಕೆಲವು ವರ್ಷದುಂಬು ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೂ ಇತ್ತೆದ ಕರ್ನಾಟಕ ಸರ್ಕಾರಡು ತಿರ್ಗಾಟ ಉದ್ಯಮ ಮಂತ್ರಿ ಆದುಪ್ಪುನ ಆನಂದ್ ಸಿಂಗ್ ಆನೆ ಒದಗಾದಿತ್ಯರ. ಕಾಡ ಇಲಾಖೆದ ಈ ಒಪ್ಪಿಗೆ ಓಲೆಗಾದ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀವತ್ಸ ಪುಣೆತೆರಂದು ತೆರೆದು ಬೈದಂಡು. ಬೆದ್ರ ಪುಚ್ಚಮುಗೇರ ಗ್ರಾಮದ ಕೃಷಿಕರು ಥಾಮಸ್ ಗ್ರೆಜರಿ ರೆಬೆಲ್ಲೋ ಪನ್ಪಿನಾರು ದೊಂಡಿದ ಕ್ಯಾನ್ಸರ್ ಇತ್ತಂಡಲ ತನಕ ಹುಷಾರಿಜ್ಜಿ ಪನ್ಪುನೆನು ಮರತದು ಬುಡಂತೆ ಕೃಷಿ ಮಲ್ತದ್ದು ಅವಿಟ್ಟು ತೃಪ್ತಿ ಪಡವೊಂದು ಪುನೆನು ತೂವಲೆ ಇತ ಬಗೆಟ್ ಒಂಜಿ ವರದಿ. ಕ್ಯಾನ್ಸರ್ ಸಿಕ್ ಬಂಡ ಪೋಡಿ ಪಂದಿನಕ್ಲು ಇಜ್ಜರಿಂದ ಪನುಲಿ ನನ್ನ ಮಿತ್ತುಬೂರ್ನ ಇಜ್ಜಿಂದ ನರ್ಕದ ಪೋಪನಕ್ಲೆ ಹೆಚ್ಚ ಅಂಚಿನವಲು ಕೃಷಿಕರು ಥಾಮಸ್ ಗ್ರೆಜರಿ ರೆಬೆಲ್ಲೋ ಪನ್ಪನಾರು ದೊಂಡೆದ ಕ್ಯಾನ್ಸರ್ ಇತ್ತನಲ್ಲ ತನಕ ಹುಷಾರಿಜ್ಜಿ ಪನ್ಪುನೇನ್ ಮರೆತದು ಬುಡಂದೆ ಕೃಷಿ ಮಲ್ತೊಂದು ಅವಿಟೆ ತೃಪ್ತಿ ಪಡೆಯೊಂದು ಪುನೇನ್ ತೂವಲಿ. ಬೆದ್ರ ತಾಲೂಕು ಪುಚ್ಚಮೊಗೇರ್ ಗ್ರಾಮದ ರೆಬೆಲ್ಲೋ ಪುಟ್ಟೊರ್ದೆ ಬೆನ್ನಿದಾರತ್ತು ಗಲ್ಪು ದೇಶಡು ಎಡ್ಡೆ ಬೆಲೆಡಿತ್ತರ ಆಂಡ ದೊಂಡೆದ ಕ್ಯಾನ್ಸರ್ ಆಯ್ನಿಡ್ದವರ ಊರುಗು ಬತ್ತದು ಮರ್ದ ಮಲ್ತೆರ. ಊರುಡು ಕೃಷಿ ಕಾರ್ಯಡೆ ಇತ್ತೊನ್ನಿಡ್ದವರ ಅರೆನ ಆರೋಗ್ಯಡು ಬದಲಾವಣೆ ಆ ಒಂದು ಬತ್ತಂಡ. ಮನಸ್ಸು ಪುರ ಕೃಷಿಟೆ ಉಪ್ಪು ನೀಡ್ದವರ ಇತ್ತೆಲ್ಲ ಮಾತಿರ್ನಂಚ ಆರೋಗ್ಯಡೆ ಉಲ್ಲೇರ. ಕ್ಯಾನ್ಸರ್ ಸಿಕ್ಕದ ಒಟ್ಟಿಗೂ 16 ವರ್ಷ ಮುಗಿತಿದ್ದಾರೆ. ಥಾಮಸ್ ಗ್ರೆಜರಿ ರೆಬೆಲ್ಲೋ ಈ ಬಗೆಟ್ ದಾನಿ ಪನ್ಪೆರ ಅರೆನ ಬಾಯ್ಡೆಕ್ಕೆ ನೋಡು ಒಂಜರ ಎಕರೆ ಜಾಗೆನ ಪಚ್ಚೆ ಪಜರಿಗೆ ಬದಲ್ತದೆರ. ಥಾಮಸ್ ಎರ್ನ ಬಡಿದಿ ಬೊಕ್ಕಮಗೆ ಪಿದೈ ದೇಶುಡೆ ಇತ್ತದ ಆರುವರಿಯೇ ಊರುಡು ಬದುಕ ಸಾಕವೊಂದುಲ್ಲೆರ. ಬಜ್ಜೈ ತಾರೈ ಕಾಯಿ ಕಜ್ಬು ಸೊತ್ತಲೇನು ಬುಲೆಪ ಒಂದು ತನ್ನ ಉಲಯಿದ ಮಹಾಮಾರಿನ ಮರತದ ಬಾಕಿದಕ್ಲೆಗ್ಲ ಉಮೇದು ಕೊರೊಂದುಲ್ಲೆರ. ಕೃಷಿ ಖುಷಿ ಬಗೆಟ್ ರೆಬೆಲ್ಲೋ ಅರೆನ ಮನಸ್ಸಿನದಿ ಒಂದು ಬೇರೆ ಬೇಜಾರನ್ ಮರೆತಿನ ಬಗೆಟ್ ನಮ್ಮ ಕುಳ್ಳದೊಟ್ಟಿಗೆ ಪಾತಿರಿಯರ. ಮನೆಯಲ್ಲಿ ಇದ್ದು ಸ್ವಲ್ಪ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ನಡುವಿನಲ್ಲಿ ನನಗೆ ಸ್ವಲ್ಪ ಸಿಕ್ ಶುರುವಾಯಿತು, ಕ್ಯಾನ್ಸರ್ ಅಟ್ಯಾಕ್ ಆಯಿತು. ಅದರಿಂದ ಸ್ವಲ್ಪ ಕಷ್ಟದಲ್ಲಿ ಬಿದ್ದೆ. ಮತ್ತು ಇಲ್ಲಿ ನಮಗೆ ನೀರಿನ ಸಮಸ್ಯೆ ಜಾಸ್ತಿ. ಒಂದು 10 ಬೋರ್ ಹೊಡೆದಿದ್ದೇನೆ, ಆದರೂ ನೀರು ಸಿಗಲಿಲ್ಲ. ಒಂದು ಅರ್ಧ ಇಂಚು ನೀರು ಸಿಗ್ತದೆ. ಅದರಲ್ಲೇ ನಾನು ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ದೇನೆ. ಮತ್ತು ನಮಗೆ ಇಲ್ಲೆಲ್ಲ ನೆರೆಕರೆಯವರೆಲ್ಲ ಸಪೋರ್ಟ್ ಇದ್ದಾರೆ. ಇದು ಅದರಲ್ಲಿ ಜಾಸ್ತಿ ಒಂದು ಲಾಭ ಏನು ಸಿಗಲಿಲ್ಲ ನಮಗೆ, ಆದರೆ ನೆಮ್ಮದಿ ಉಂಟು, ಲಾಭನೂ ಉಂಟು. ಅದು ನಮಗೆ ನೀರಿಲ್ಲದಾಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ವಿನಃ ಇಲ್ಲದಾದರೆ ಲಾಭನಿದೆ, ತೃಪ್ತಿ ಇದೆ, ನೆಮ್ಮದಿ ಒಳ್ಳೆಯದು. ಆಮೇಲೆ ನಮಗೆ ಬೆಳಗಿನ ಸಾಯಂಕಾಲ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ನಿದ್ದೆ ಬರ್ತದೆ. ನಮಗೆ ನೋಡಿ, ಈಗ ಮೊದಲು ನಮಗೆ ಶುಗರ್ ಇತ್ತು. ಈಗ ನಾನು ಈ ಬಿಸಿಲಲ್ಲಿ ಕೆಲಸ ಮಾಡಿ 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 ಈಗ ನಮಗೆ ಶುಗರ್ ಅಂದರೆ ಇಲ್ಲವೇ ಇಲ್ಲ. ಕ್ಯಾನ್ಸರ್ದ ಒಟ್ಟಿಗೂ ಮಧುಮೇಹ ಸೀಕು ಉಪದ್ರ ಕೊಡೊಂದಿತ್ತನಲ್ಲ ಅವಿತ್ತೆ ಸರಿಯಾತನ್ಗೆ. ಎಂಚಿನ ಬೇನೆ ಬೇಸರಿತ್ತನಲ್ಲ ಕೃಷಿ ಕಾರ್ಯಡು ಇತ್ತೊಂಡ ಅವು ದೂರ ಆಪನೊಂದು ಪನ್ಪನ ಥಾಮಸ್ ಗ್ರೆಜರಿ ರೆಬೆಲ್ಲೋ ಸಮಾಜಡು ಮಾದರಿಗ್ಲ ಮಾದರಿಯಾದುಲ್ಲೇರ. ದೇಶದ ಸರ್ಕಾರಿ ಯಜಮಾನಿಕೆದ 5ನೇ ಬಾರಿ ಮಲ್ಲ ಬ್ಯಾಂಕ್ ಪನ್ಪನ ಪೆರ್ಮೆಗ್ ಸಂದದನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಿಲೆಟ್ ಶಾಲೆ ಜೋಕ್ಲಿಗ್ ರಾಷ್ಟ್ರೀಯ ಮಟ್ಟದ ಸಾರ್ವಜನಿಕ ಜಾಗೃತಿದ ಕ್ವಿಜ್ ಪಂತ ಯು ಜೀನಿಯಸ್ ದಿ ಒಂದುಂಡು.
ದೇಶದ ಸರ್ಕಾರಿ ಯಜಮಾನಿಕೆದ ಐನ್ಯ ಬಾರಿಮಲ ಬ್ಯಾಂಕ್ ಪನ್ಪುನ ಪೆರ್ಮಿಗೆ ಸಂದಿದಿನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನೆಲೆಟ್ ಶಾಲೆದ ಜೋಕ್ಲೆಗಾದ ರಾಷ್ಟ್ರೀಯ ಮಟ್ಟದ ಸಾರ್ವಜನಿಕವಾದ ಜಾಗೃತಿದ ಕ್ವಿಜ್ ಪಂತ ಯೂಜಿನಿಯಸ್ ಒಂದೆರ ದೇಶದೊರ್ಮೆಡೆ ಎನ್ಮೊರ್ದು 12ನೇ ಕ್ಲಾಸ್ ಮಟ್ಟದ ಜೋಕ್ಲೆಗೆ ಈ ಪಂತ ದಿದಿತ್ತದ ಜೋಕ್ಲು ಒಂಜಿ ಕೂಟಾದ ಪಾಲ್ದಿಟೋನಲ್ಲಿ ಪ್ರತಿಯೊಂಜಿ ಶಾಲೆ ಬೊಕ್ಕ ಕಾಲೇಜಿರ್ದು 20 ಜೋಕ್ಲೆನ ಒಂಜೊಂಜಿ ಕೋಟುಗು ಅವಕಾಶ ಕೊಡ್ತುಂಡು ಬೇತೆ ಬೇತೆ ಹಂತೊಲೆಡೆ ಈ ಪಂತ ನಡಪಾದ ನವೆಂಬರ್ ತಿಂಗಳು ಅಖೀರಿದ ಪಂತ ನಡಪರೆ ಉಂಡು. ಕುಡ್ಲಡ್ ನಡಪುನ ಪಂತ ಅಕ್ಟೋಬರ್ 15 ಪೋರಂ ಫಿಸಾ ಮಾಲ್ದ ಎದುರುಡುಪುನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪರಿಸರ ನಡಪರೆ ಉಂಡು. ಬೇತೆ ಬೇತೆ ಶಾಲೆ ಕಾಲೇಜಿನ 150 ಜೋಕುಲು ಪಾಲ್ದಿತೊನ್ವೇರ ಸುರುತ 1 ಲಕ್ಷ ರೂಪಾಯಿ, ಸುರುತ ರನ್ನರ್ ಆಫ್ 50,000, ರಡ್ಡನೆ ರನ್ನರ್ ಆಫ್ 25,000 ರೂಪಾಯಿ ಕಾಸ್ತ ಒಟ್ಟುಗು ಟ್ರೋಫಿ ಇಪ್ಪುಂಡು. ಉಮೇದು ಉಪ್ಪುನಕ್ಲು ಯೂನಿಯನ್ ಬ್ಯಾಂಕ್ ದ ವೆಬ್ಸೈಟ್ hr.mangaluru@unionbankofindia.bank ತಂಕ್ಲಿನ ಪುದರ್ ಕುರಲಿ ಅಕ್ಟೋಬರ್ 17 ಮುಟ್ಟ ಪ್ರವೇಶ ಪತ್ರ ಕಡಪಡಲೆಂದು ಯೂನಿಯನ್ ಬ್ಯಾಂಕ್ದ ಪ್ರಕಟಣೆಡು ತಿರಿಪಾದಂಡು. ದೃಷ್ಟಿ ದೋಷದ ಸಮಸ್ಯೆ ಎದುರಿಸಾವಂದಿತ್ತಿನ ಒರಿ ಭಕ್ತಗ್ ಬೆಳ್ತಂಗಡಿ ಆರಿಕೋಡಿದ ಅಪ್ಪೆ ಚಾಮುಂಡೇಶ್ವರಿ ಪಿರ ದೃಷ್ಟಿ ಬರ್ಪಾಯಿನ ಇಸೇಸ ಕಾರಣಿಕ ನಡೆತದಂಡು. ಬೆಳ್ತಂಗಡಿ ಅರಿಕೋಡಿಡ ನೆಲೆಯಾದುಪ್ಪನ ಅಪ್ಪೆ ಚಾಮುಂಡೇಶ್ವರಿ ದೃಷ್ಟಿದಾಂತಿನವರಿ ಭಕ್ತರಿಗೆ ಪಿರ ದೃಷ್ಟಿ ಬರ್ಪಾದ ಅರನ ಕಾರ್ಣಿಕನು ಕುಡರ ಗೊತ್ತು ಮದ್ದದೆರ. ಪುತ್ತೂರು ತಾಲೂಕುದ ನವೀನ್ ಕೊಯ್ಲಾ ಮೇರೆಗೆ ಪಿರ ದೃಷ್ಟಿ ಬೈದಂಡ. ಕೊಯ್ಲದ ನವೀನ್ ಪಾಕ ವರ್ಷಲಿರದ ಕಣ್ಣ ಸರಿಯಾದ ತೋಜೊಂದಿಜ್ಜಂದ ಬಾರಿ ಕಷ್ಟೊಡಿತ್ತೇರ. ಬಾರಿ ಬೇಜಾರಡಿತ್ತಿನ ಅರನ ಕುಟುಂಬ ಅರಿಕೋಡಿ ಚಾಮುಂಡೇಶ್ವರಿ ದೇವಿನ ಸನ್ನಿಧಿಗೆ ಬತ್ತದ ತಂಕ್ಲನ ಬೇನೆ ಬೇಜಾರ್ನ ಬಣ್ಣೊಂದು ಅರಿಕೆ ಮಂತದಿತ್ತೇರ. ಮೊಕ್ಲನ ಅರಿಕೆ ಪ್ರಾರ್ಥನೆಗೆ ಚಾಮುಂಡೇಶ್ವರಿ ಒಲಿದ ಕಣ್ಣು ಬುಲತಲು. ಅಪ್ಪೆನ ದಯಟು ತಾನಿತ್ಯ ಮಾತಿರ್ನಂಚ ಅಂಚಿಂಚಿ ಪೋಪುನಂಚ ಆತನಂದು ನವೀನ್ ಮಾಧ್ಯಮೆಲೆಗೆ ತೆರಿಪಾದಿರು. ಈ ತುಂಬು ನಡಪರೆ ಸಾಧ್ಯ ಒಂದಿನ ಕಡಪದ ಜವನವರಿಯಾಗ ನಡಪನಂಚ ಚಾಮುಂಡೇಶ್ವರಿ ಎಂಬುಕೊರ್ನ ಕಾರಣಿಕ ತೋಜಾಯಿನೇನು ಮುಲ್ಪನೆಂಪು ಮಲ್ತೊನಲಿ. ಸುಮಾರು 2017ನೇ ಇಸವಿಯಲ್ಲಿ ನಾನು ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದೆ. ಅಲ್ಲಿ ತಾಯಿ ಹತ್ರ ನನ್ನ ಕಣ್ಣಿನ ಸಮಸ್ಯೆಯನ್ನು ನಾನು ಕೇಳಿಕೊಂಡೆ. ದೇವಿ ನನಗೆ 3 ವರ್ಷಗಳ ಗಡುವನ್ನು ನೀಡಿ ನಿನ್ನ ಕಣ್ಣಿನ ಸಮಸ್ಯೆಯನ್ನು ಮತ್ತು ಈ ಸಮಾಜದಲ್ಲಿ ನಿನ್ನ ಸ್ಥಾನಮಾನವನ್ನು ನಾನು ಹೆಚ್ಚಿಸ್ತೇನೆ, ನಿನಗೊಂದು ಉದ್ಯೋಗವನ್ನು ಕಲ್ಪಿಸಿಕೊಡುತ್ತೇನೆ ಎಂದು ತಾಯಿ ಅಭಯವನ್ನು ಕೊಟ್ಟಳು. ತಾಯಿ ಅಭಯವನ್ನು ಕೊಟ್ಟ ಹಾಗೆ 3 ವರ್ಷದ ಒಳಗಡೆ ನನ್ನ ಕಣ್ಣಿನ ಸಮಸ್ಯೆಯು ಬಗೆಹರಿಸಿ ನಾನು ನಂಬಿರುವಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದಯೆಯ ಮೂಲಕ ನನ್ನ ಕಣ್ಣಿನ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟಿದ್ದಾಳೆ. ಹಾಗೆಯೇ ನನಗೆ ಈ ಸಮಾಜದಲ್ಲಿ ಉತ್ತಮ ಸ್ನಾನಮಾನ ಮತ್ತು ಉದ್ಯೋಗವನ್ನು ಕಲ್ಪಿಸಿಕೊಡುತ್ತೇನೆ ಎಂದು ತಾಯಿ ಕೂಡ ಅಭಯ ಕೊಟ್ಟಿದ್ದಳು. ಸೊ ಅದೇ ರೀತಿ ಈಗ ನಾನು ಧಾರ್ಮಿಕ ಹಾಗೂ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಐಟಮ್ಗಳನ್ನು ಉತ್ಪಾದನೆ ಮತ್ತು ಮಾರಾಟವನ್ನು ಕೂಡ ಮಾಡ್ತಾ ಇದ್ದೇನೆ. ಆರಿಕೋಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ತುಂಬ ಹಲವು ದೈವ ದೇವಸ್ಥಾನಗಳಿಗೆ ನಾನು ಐಟಮ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೇನೆ. ಸೊ ಇದೆಲ್ಲ ಆಗಿರುವಂಥದ್ದು ದೇವಿ ಚಾಮುಂಡೇಶ್ವರಿಯ ಕೃಪೆ ಮತ್ತು ಅಯ್ಯಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ ಅಂತ ನಾನು ನಂಬ್ಕೊಂಡಿದ್ದೇನೆ. ತಾಯಿ 9 ವೃಕ್ಷದ ಕೆಳಗಡೆ ನಿಂತು ಭಕ್ತರನ್ನು ಪೊರೆಯುತ್ತಾ ಇದ್ದಾಳೆ. ಸೊ ಸಾಕ್ಷಾತ್ ದುರ್ಗಾದೇವಿಯ 9 ಅವತಾರಗಳಲ್ಲಿ ಬಂದು ನೆಲೆ ನಿಂತಿರುವಂತಹ ಕ್ಷೇತ್ರ ಇದು. ಸೊ ನನ್ನ ಕಣ್ಣಿನ ಸಮಸ್ಯೆ ಕೂಡ ಬಗೆಹರಿಸಿದೆ. ನಾನೊಂದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಗಳಿಸಿಕೊಂಡಿದ್ದೇನೆ. ಹಾಗೆಯೇ ಉದ್ಯೋಗದಲ್ಲಿ ಕೂಡ ಸ್ವಂತ ಉದ್ಯೋಗವನ್ನು ಕೂಡ ತಾಯಿ ನನಗೆ ಕೊಟ್ಟಿದ್ದಾಳೆ. ಕುಡ್ಲದ ಮಿಲಾಗ್ರಿಸ್ ಕಾಲೇಜ್ ಅಕ್ಟೋಬರ್ 17 ಕೆರಿಯರ್ ಕನೆಕ್ಟ್ ಪನ್ಪನ ಉದ್ಯೋಗ ಮೇಳ ದೀವೊಂದಿರ ಎಂದಿಟ್ಟು ರಡ್ಡರೆ ಸಾರ ಬೇಲಿಗೆ ಜನದೀಪೆರ ಈ ಬಗೆಟ್ ಪ್ರಿನ್ಸಿಪಾಲರ್ ಧರ್ಮಗುರು ಮೈಕೆಲ್ ಸಾಂತುಮಾಯರ್ ಸುದ್ದಿ ಕೊಟ್ಟುಡು ಇವರ ಕೊಡ್ತಿರು. ಕುಡ್ಲದ ಮಿಲಗ್ರಿಸ್ ಕಾಲೇಜ್ ಪ್ರಿನ್ಸಿಪಾಲರ್ ಧರ್ಮಗುರು ಮೈಕೆಲ್ ಸಾಂತುಮಾಯರ್ ಶನಿವಾರ ಕುಡ್ಲಡ್ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತಿರ್ದು ಮಿಲಗ್ರಿಸ್ ಕಾಲೇಜ್ ಅಕ್ಟೋಬರ್ 17 ಕೆರಿಯರ್ ಕನೆಕ್ಟ್ ಪನ್ಪನ ಉದ್ಯೋಗ ಮೇಳ ದೀವಂದ ಆನೆಕಾಂಡೆ ಒರಂಬರೆಡ್ದು ಬಯ್ಯ ಮೂಜರೆ ಮುಟ್ಟ ಉದ್ಯೋಗ ಮೇಳ ನಡಪರೆತ್ತದ ಬೊಂಬಾಯಿ, ಗೋವಾ, ಬೆಂಗಳೂರು, ಕೇರಳ ಬಕ್ಕ ಕುಡ್ಲದ ಮುಖ್ಯ ಕಂಪನಿಲು ಪಾಲ್ದಿತ್ತೊಂದು ಬೇಲೆಗ್ ಜನದೆ ತೊನ್ವೇರ ರಡ್ಡರೆ ಸಾರ ಬೇಲೆ ಉಂಡು. ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ, ITI ಬರವು ಕಲ್ತಿನಕ್ಲು
ಬೊಕ ಆ ಕೇರಿದ ವರ್ಷಡು ಕಲ್ತೊಂದು ಪುನಕ್ಲೆಗಿಂದೆಟ್ ಪಾಲ್ದಿತೊನ್ನಲಿ ಬ್ಯಾಂಕ್ ಇನ್ಶೂರ್ ಬರವು ತಿರ್ಗಾಟ ಉದ್ಯಮ ಹೋಟೆಲ್ IT ಕ್ರೂಸ್ ಬೊಕ ಬೇತೆ ಕಂಪನಿಯಲು ಪಾಲ್ದಿತೊನ್ನಕ್ಲು ಪುದರ್ ಕುರಿಯರೆ ಕಾಸು ಕಟ್ಟಿರೆ ಇಜ್ಜಿ ದುಂಬತ್ತ ಕಾಲೇಜಿಗೆ ಪೋದ ಅತ್ತಂಡ ಅಕ್ಟೋಬರ್ 15 ಜಾಗೆಡ್ ಪುದರ್ ಕುರಲಿಂದ ಮೈಕಲ್ ಸಾಂತುಮಾಯರ್ ಪಂಡೆರ. ಮಂಗಳೂರಿನ ಮಿಲಾಗ್ರೇಸ್ ಕಾಲೇಜ್, ಈ ಕಾಲೇಜಿನಲ್ಲಿ ವೃತ್ತಿ ಪೂರಕ ಶಿಕ್ಷಣವನ್ನು ನಾವು ನೀಡುತ್ತೇವೆ. ಅದಕ್ಕಾಗಿ ಈ ಯುವ ಪೀಳಿಗೆಗೆ ಉತ್ತಮ ಉದ್ಯೋಗವನ್ನು ಒದಗಿಸುವುದರ ಒಂದು ಕರ್ತವ್ಯವಾಗಿದೆ. ಅದಕ್ಕಾಗಿ ವರ್ಷ ಪ್ರತಿ ನಾವು ಉದ್ಯೋಗ ಮೇಳವನ್ನು ನಡೆಸ್ತಾ ಇದ್ದೇವೆ. ಕರಿಯರ್ ಕನೆಕ್ಟ್ ಎಂಬ ಈ ಉದ್ಯೋಗ ಮೇಳವು ಇದೇ ಅಕ್ಟೋಬರ್ 18ರಂದು ಬೆಳಿಗ್ಗೆ 9:30ಯಿಂದ ಸಾಯಂಕಾಲ 3:30 ತನಕ ನಡೆಯಲಿದೆ. ಈ ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಸುಮಾರು 60 ಕಂಪನಿಗಳು ಭಾಗವಹಿಸುತ್ತವೆ ಹಾಗೂ ಸುಮಾರು 2,500 ಚಿಲ್ಲರೆ ಉದ್ಯೋಗ ಅವಕಾಶಗಳನ್ನು ಅವರು ಒದಗಿಸಿಕೊಡ್ತಾರೆ. ಇಲ್ಲಿ ಬರುವಂತಹ ಕಂಪನಿಗಳು ಮುಂಬೈಯಿಂದ, ಗೋವಾದಿಂದ, ಕೇರಳ, ಬೆಂಗಳೂರು ಹಾಗೂ ಮಂಗಳೂರಿಂದ ಕಂಪನಿಗಳು ಬರ್ತವೆ. ಉಪನ್ಯಾಸಕರ ಡೆನ್ಸಿಲ್ ಬೊಬಕ ಉದ್ಯೋಗ ಮೇಳ ಸಂಘಟಕರೆಡ್ ಕೆಲವೆರು ಸುದ್ದಿ ಕೊಟ್ಟೊಡಿತ್ತೇರ. ಬೇಲೆದಾಂತಿನ ಸಮಸ್ಯೆ ಬರಾಬರಿ ಬಿಲೆ ಏರ್ತೆ ಇಂದಕ್ಕೆ ಮಾತ ಎದುರಾದ ರಾಜ್ಯಡು 15 ದಿನ ನಡಪಾವನ ಜನಜಾಗೃತಿ ಜಾಥಾ ಅಕ್ಟೋಬರ್ 21ಕ್ಕೆ ಕುಡ್ಲಗ್ ಬರ್ಪುಡಂದು ವೆಲ್ಫೇರ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಗುರಿಕಾರ್ಯರು ಸರ್ಫರಾಜ್ ಪಂತೆರ್. ವೆಲ್ಫೇರ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಗುರ್ಕಾರ್ಯರು ಸರ್ಫರಾಜ್ ಕುಡ್ಲಡ್ ಸುದ್ದಿ ಕುಟುಡ್ ಪಾತಿರ್ದ ಬೇಲೆ ಇಜ್ಜಾಂದಿನ ಬೊಕ ಬಿಲೆ ಎಡ್ತೆಂದಕ್ ಮಾತ ಇರೋಧ ಮಲ್ತದ ಅಕ್ಟೋಬರ್ 15 ವೆಲ್ಫೇರ್ ಪಕ್ಷದ ನಿಲೆಟ್ ಜನ ಜಾಗೃತಿ ಜಾಥಾ ನಡಪರೆ ಉಂಡು. ಶನಿವಾರ ಕಲಬುರಗಿಡ ಜಾಥಾ ಉದಿಪನ ಆಪುಂಡು. ಈ ಹಕ್ಕೊತ್ತಾಯ ಆಂದೋಲನ ಅಕ್ಟೋಬರ್ 31 ಮುಟ ನಡಪರೆ ಇತ್ತದ. ಜಾಥಾ ಪಾಕ ಜಿಲ್ಲೆಲೆನ್ ಕಡತದ 21 ಕುಡ್ಲಕ್ ಬರ್ಪುಣಂದು ಪಂಡೆರ. ಬಿಲೆ ಎಡ್ತೆ ಬೊಕ ಬೇಲೆದಾಂತೆ ಬಡವಿರ ಬೊಕ ನಡುವರ್ಗದ ಜನಕ್ಲನ ಬದುಕ ನರಕ ಒಂದುಂಡು. ಸಾಮಾನ್ಯ ಜನಕ್ಲನ ದಿನ ನಿಚ್ಚದ ಅಗತ್ಯ ಸೊತ್ತುಲೆನ ಬಿಲೆ ಬಾನುಗೆತ್ತರೆ ಏರ್ದಂಡು ಬೇಲೆ ಇತ್ತಿನಕ್ಲಿಗ ಕಾಲುಗು ಸರಿಯಾದ ಸಂಬಳ ತಿಕ್ಕಂದೆ ಅರೆ ಕಾಲದ ಬೇಲಿಡುಪ್ಪುನಕ್ಲಿಗ ಸರಿಯಾಯಿನ ಬೇಲೆ ತಿಕ್ಕಂದೆ ಬಲಿ ಬರೊಂದುಲ್ಲೆರಂದಾರು ಧುರಿಯರು. BPL ಕಾರ್ಡ್ ಕುಟುಂಬಲಿಗ ಧರ್ಮುಗು ಸಿಲಿಂಡರ್ ಬೊಕ ಸಬ್ಸಿಡಿ ಸಿಲಿಂಡರ್ ಒದಗಾವುಡು ಇಂಚ ಪಾಕ ಬೇಡಿಕೆಲೆಂದುಂಬುದಿದ್ದು ಎಂಕ್ಲು ಈ ಜನಜಾಗೃತಿ ಜಾಥಾ ದಿವಂದಾಂದು ಸರ್ಫರಾಜ್ ಪಂಡೆರ. ಬಡತನ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ತನ್ನ ಅರ್ಹತೆಗೆ ತಕ್ಕಂತಹ ಉದ್ಯೋಗ ಲಭಿಸದೇ ಇರುವಂಥದ್ದು, ಅದೇ ರೀತಿ ತಾನು ಜೀವಿಸಲು ಬೇಕಾದಂತಹ ಅಗತ್ಯವಾದಂತಹ ಆಹಾರ ವಸ್ತುಗಳು ಖರೀದಿಸಲು ಸಾಧ್ಯವಾಗದೇ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ. ಸರ್ಕಾರವು ಯಾವ ಕಾಳಜಿಯನ್ನು ವಹಿಸಬೇಕಿತ್ತೋ ಆ ಕಾಳಜಿಯನ್ನು ವಹಿಸದೇ ಇರುವುದು ನಮಗೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷವು ವೆಲ್ಫೇರ್ ಪಾರ್ಟಿ ದೇಶಾದ್ಯಂತ ಒಂದು ಆಂದೋಲನವನ್ನು, ಹಕ್ಕೊತ್ತಾಯ ಆಂದೋಲನವನ್ನು ಹಮ್ಮಿಕೊಂಡಿದೆ. ಇವತ್ತಿನಿಂದ ಪ್ರಾರಂಭಗೊಂಡು 31ರ ತನಕ ಹಕ್ಕೊತ್ತಾಯ ಆಂದೋಲನವು ಚಾಲ್ತಿಯಲ್ಲಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಆಂದೋಲನದ ಪ್ರಯುಕ್ತ ಕಲಬುರಗಿಯಿಂದ ಮಂಗಳೂರು ತನಕ ಒಂದು ಜನಜಾಗೃತಿ ಜಾಥಾವನ್ನು ಹೊರಡಲಿರುವುದು. ಈ ಜಾಥಾ ಇವತ್ತು ಕಲಬುರಗಿಯಲ್ಲಿ ಉದ್ಘಾಟನೆಗೊಂಡು ಇವತ್ತು ಹೊರಡಲಿದೆ. ಹಲವಾರು ಜಿಲ್ಲೆಗಳನ್ನು ದಾಟಿ 21ನೇ ತಾರೀಕಿಗೆ ಮಂಗಳೂರಿಗೆ ಭೇಟಿ ನೀಡಲಿದೆ. ಈ ಎಲ್ಲ ಸಮಸ್ಯೆಗಳ ದೇಶದ ಜನರ, ಸಾಮಾನ್ಯ ಜನರ ಸಮಸ್ಯೆಗಳ ಪರಿಹಾರ ಧ್ವನಿಯಾಗಿ ನಾವು ಇವತ್ತು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಆಂದೋಲನವನ್ನು ಯಶಸ್ವಿಗೊಳಿಸಲಿಕ್ಕಾಗಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ, ಅಕ್ಟೋಬರ್ 17 ಸೋಮವಾರ ಕಾವೇರಿ ಸಂಕ್ರಾಂತಿದ ದಿನ ಆದುಂಡು ಆನಿ ಪುಲ್ಯಕಡೆ ಕುಂಬ್ಳೆ ಸೀಮೆದ ಮುಜುಂಗಾವ್ ಶ್ರೀ ಪಾರ್ಥಸಾರಥಿ ದೇವಸ್ಥಾನದ ಮುಜುಂಗರೆ ಕೆದುಟು ಕಾವೇರಿ ಸೀರ್ಥ ನಡಪುಣಂದು ಪ್ರಕಟಣೆ ತೆರಿಪಾದಿರು. ಎಡಗಿನಿತ ತುಳಸಿದ್ದಿರು ಮುಗಿಡೆ ನನ್ನ ಸುದ್ದಿಗಾದಿತು ಒಂದು ಪ್ಲೇಟ್ ನಮ್ಮ ಕುಡ್ಲ 24/7.